ಈಗ ತುಮಕೂರು ಜಿಲ್ಲೆ ಯುವ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. ಅವರು ಈಗ ಈ ಯಾತ್ರೆನ ಭಾರತ್ ಜೋಡೋ ಯಾತ್ರೆಗೆ ಈ ಉಳಿಯಾರು ಇಂದ ಶುರುವಾಗುತ್ತೆ. ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ. ಏನು 3 ದಿವಸದ ಹಿಂದೆಯಿಂದ ತುಮಕೂರಿನ ತುರುವೇಕೆರೆ ಮುಖ ಮಾಯಸಂದ್ರದಲ್ಲಿ ನಮ್ಮ ಐಕ್ಯತೆಯ ಯಾತ್ರೆ ಬಂದಿದ್ದು, ಇವತ್ತು 2ನೇ ದಿವಸದಾದಂಥ ಹುಳಿಯಾರ್, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿಗೆ ಬಂದಿದೆ. ಇವತ್ತು ನಮ್ಮ ಜಿಲ್ಲೆಯ ಮಧುಗಿರಿ, ಕೊರಟಗೆರೆ ಹಾಗೂ ಶಿರಾ ಜನರಿಗೆಲ್ಲರಿಗೂ ಕೂಡ ಇಲ್ಲಿಗೆ ಆಹ್ವಾನ ಇದ್ದು, ಅದೇ ರೀತಿ ಇವತ್ತು ಏನಿಲ್ಲ ಅಂದ್ರೂ ಕನಿಷ್ಠ ಅಂದ್ರೂ ಕೂಡ ಒಂದು 30ರಿಂದ 35 ಸಾವಿರ ಜನ ಬೆಳಗ್ಗೆ ಸೆಷನಲ್ಲೇ ಇರೋ ಅಂಥ ಒಂದು ಯಾತ್ರೆಗೆ ರಾಹುಲ್ ಗಾಂಧಿಯವರಿಗೆ ಬೆಂಬಲ ಸೂಚಿಸುವಂಥ ವಿಚಾರದಲ್ಲಿ ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲರನ್ನೂ ಕೂಡ ಈ ಯಾತ್ರೆಗೆ ಕೈ ಜೋಡಿಸ್ತಾ ಇದ್ದೇವೆ. ಮುಖಂಡವಾಗಿ ಯುವ ಕಾಂಗ್ರೆಸ್ನ ಕಾರ್ಯಕರ್ತರಾಗಿರುವ ಎಲ್ಲ ಪಕ್ಷದ ಎಲ್ಲ ಹಿರಿಯರು ಕೂಡ, ಯುವಕರು ಎಲ್ಲರನ್ನೂ ಕೂಡ ಈ ಯಾತ್ರೆಗೆ ಕೈ ಜೋಡಿಸ್ತಾ ಇದ್ವಿ. ಥ್ಯಾಂಕ್ ಯು.